ಕಾಡಿನಲ್ಲಿರುವಂತಹ ಸಾಧು ಪ್ರಾಣಿಗಳನ್ನು ಜೀರ್ಣಿಸುತ್ತಾ ಜೀರ್ಣಿಸುತ್ತಾ ನಿನ್ನ ಪರಾಕ್ರಮವನ್ನು ಪ್ರಪಂಚಕ್ಕೆ ತೋರಿಸಿ ನಾನೇ ಕಾಡಿಗೆ ರಾಜ ಎಂಬ ಹಾಗೆ ಬಿರುದನ್ನು ಪಡೆದಿರಬಹುದು. ನೀನು ನಿನ್ನನ್ನು ಕಂಡಾಕ್ಷಣ ನಮ್ಮವರೆಲ್ಲ ಭೀತಿಗೆಟ್ಟು ಓಡಿರಬಹುದು. ಆದರೆ ನಾನಂತೂ ಹಿಂದೆ ಎದ್ದಿಡುವ ಜಾಯಮಾನದವನಲ್ಲ. ಯಾಕೆ? ನಾನು ರಾಜಕುಮಾರನಾಗಿದ್ದೇನೆ. ಶಾಸ್ತ್ರಾದಿ ವಿದ್ಯೆಗಳನ್ನು ಕರಗತ ಮಾಡಿಕೊಂಡಿದ್ದೇನೆ. ಇದೋ ನೋಡು, ಒಂದೇ ಒಂದು ಬಾಣದಿಂದ ನನ್ನನ್ನು ಚಿತ್ರಗೊಳಿಸಿದ್ದೇನೆ. ನಾಡನ್ನು ಬಿಟ್ಟು ಕಾಡನ್ನು ಸಾರಿದ್ದೀಯಲ್ಲ, ನನ್ನ ಪ್ರಾಣಿಗಳನ್ನೆಲ್ಲ ಆಹಾರವನ್ನು ನಾಶ ಮಾಡಿದ್ದೀಯಲ್ಲ. ಹೌದು, ನಾನೇ ನಿನಗೆ ಆಯುಧ ಶಕ್ತಿ ಆದರೆ ನನ್ನ ಪಾಲಿಗೆ ಚೂಪಾದ ನಖವೇ ಶಕ್ತಿ. ಆದ್ದರಿಂದ ಒಳ್ಳೆಯ ಮಾತಿನಲ್ಲಿ ಹೇಳುತ್ತಿದ್ದೇನೆ, ನಿನ್ನ ಎದುರು ನಿಂತ ಕಡಿಮೆ ಕೆಟ್ಟವನೆಂದು
ಪುನೀತಗೊಳಿಸುತ್ತಾ ಇದ್ದೀಯಲ್ಲ. ನಾವು ನೋಡಿದೆ ಪರಾಕ್ರಮ. ಪರಾಕ್ರಮಕ್ಕಿಷ್ಟು. ನಾವು ಇಂತಹ ಕ್ಷೇತ್ರಕ್ಕೆ ಬರುವಾಗ ಒಂದೊಂದೇ ಆಯುಧಗಳನ್ನು ಹಿಡಿದುಕೊಂಡು ಬರುವುದಲ್ಲ, ಹಲವಾರು ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಬರುತ್ತೇವೆ. ಯಾಕೆ? ನಮಗೆ ಆಪತ್ತು ಒದಗಿತು ಎಂದಾಗುವಾಗ ಶಸ್ತ್ರಗಳನ್ನು ಅಸ್ತ್ರಗಳನ್ನು ಪ್ರಯೋಗಿಸ್ತಾ ಇರ್ತೇವೆ. ಇದೋ ವಿಶೇಷವಾದಂತಹ ಕರವಾರವನ್ನು ಹಿಡಿದಿದ್ದೇವೆ. ಇದರಿಂದ ರುಂಡ ಮುಂಡವನ್ನು ಛೇದಿಸುತ್ತೇವೆ. ನೀನು ಯಾವುದೇ ಅಸ್ತ್ರವನ್ನಾಗಲಿ ಆಯುಧವನ್ನಾಗಲಿ ನನಗೆ ಪ್ರಯೋಗಿಸಿದರೆ ಅದು ನನ್ನಲ್ಲಿ ನಡೆಯುವುದು. ಸಾಮರ್ಥ್ಯವಿದ್ದರೆ ಬಾ ಮುಂದೆ. ಆದರೆ ನನ್ನ ಶರೀರದಲ್ಲಿ ಶಕ್ತಿ ಇನ್ನು ಕುಗ್ಗಿ ಹೋಗಲಿಲ್ಲ. ಇದು ನನ್ನ ತೋಳ್ಬಲ ನೋಡು. ಒಂದೇ ಒಂದು ಮುಷ್ಟಿಯಿಂದ ನಿನ್ನದು ಕೊಂಡು ವೇಗದಲ್ಲಿ ಏನು ಭಾರಿ ದರ್ಪದಿಂದ ಹಾರಾಡುತ್ತಿದ್ದ ಅವನನ್ನು ಬೀಳಿಸಿದ್ದೇನೆ. ಮಾತ್ರವಲ್ಲ, ಅವನ ಮಾಂಸರಕ್ತವನ್ನು ಕೊಡಿದಿದ್ದೇನೆ. ಇಷ್ಟಕ್ಕೆ ನಿಲ್ಲುವುದೇ? ಛೇ, ಅವನಲ್ಲಿ ಪ್ರಕಾಶಮಾನವಾದ ಒಂದು ಮಣಿಯೊಂದು ಗೋಚರಿಸಿತು. ಅದನ್ನು ನಾನು ಕೈಗೆತ್ತಿಕೊಂಡಿದ್ದೇನೆ. ಇನ್ನು ಮುಂದೇನಾಗುತ್ತದೆ ನಿರೀಕ್ಷೆಯಲ್ಲಿರ್ತೇನೆ.